ಕಳೆದ 22 ವರ್ಷಗಳಿಂದ ಮಂಗಳೂರು ಪ್ರಾಂತೀಯ ಬಿಷಪ್ ಮತ್ತು ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರಿಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ಮಂಗಳೂರಿನ ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ಡೆಸಿನಿಯಲ್ ಸಭಾಂಗಣದಲ್ಲಿ ಮಂಗಳೂರು ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರಿಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮ ಜರುಗಿತು. ವೇದಿಕೆಯಲ್ಲಿದ್ದ ಗಣ್ಯರು ಪೇಟ ಸಾಲು ಹೊದಿಸಿ ಸ್ಮರಣಿಕೆ ನೀಡಿ ಮಂಗಳೂರು ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರನ್ನ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಈ ಸಂಸ್ಥೆಯ ಬೆಳವಣಿಗೆ ಕೇವಲ ಒಬ್ಬರಿಂದ ಆಗಿರುವುದಲ್ಲ, ಇದರ ಬೆಳವಣಿಗೆಯ ಹಿಂದೆ ಅನೇಕರ ಶ್ರಮವಿದೆ. ಅದರಲ್ಲೂ ಈ ಸಂಸ್ಥೆಗಾಗಿ ನಿತ್ಯ ದುಡಿಯುತ್ತಿರುವ ಅದೆಷ್ಟೋ ಮಂದಿ ವೈದ್ಯರು, ವೈದ್ಯಕೇತರ ಸಿಬ್ಬಂದಿಗಳ ಶ್ರಮವಿದೆ ಎಂದವರು ಹೇಳಿದ್ರು. Father Muller's institutions. We know Rome is not built in one day. We also know a lot of water has flown in the river Tiber. I say this because 137 years of existence of Father Muller Hospital started with the service of Father Muller treating the leprosy patients under banyan tree. ಇನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕೊಯೆಲೋ ಅವರು ಗಣ್ಯರನ್ನ ಸ್ವಾಗತಿಸಿದರು. Why we want to give farewell to our bishop, and also that why can't he be with us furthermore, but the choice is not ours. Certainly I am also of the same opinion, but it is with much reluctance and with feelings of emotion, mixed emotions, and also a sad tone that we have gathered here, not much to bid farewell to our bishop, which our bishop also is reluctantly he is present here. ಇದೇ ವೇಳೆ ಮಂಗಳೂರು ವಿಕಾರ್ ಜನರಲ್ ಧರ್ಮಪಾಂತ್ಯದ ಡೆನಿಸ್ ಮೋರಸ್ ಪ್ರಭು ಅವರನ್ನ ಕೂಡ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಯೋಜಿತ ಬಿಷಪ್ ರೆವರೆಂಡ್ ಪೀಟರ್ ಪೌಲ್ ಸಲ್ಡಾನಾ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.